ಗ್ರಾಮದಲ್ಲಿ ಸಂಗ್ರಹಿಸಿದ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಬದಲು ಗ್ರಾಮ ಪಂಚಾಯತ್ ಗ್ರಂಥಾಲಯದಲ್ಲಿ ತುಂಬಿಸಿಟ್ಟಿದ್ದಾರೆ. ಇಲ್ಲಿ ಗ್ರಾಮಸ್ಥರು ಪುಸ್ತಕಗಳನ್ನು, ದಿನಪತ್ರಿಕೆಗಳನ್ನು ಓದಬೇಕಾದ್ರೆ ಈ ಕಸದ ರಾಶಿಗಳ ಮಧ್ಯೆ ಹಾಕಿರುವ ಟೇಬಲ್ನಲ್ಲಿ ಮೂಗು ಮುಚ್ಚಿಕೊಂಡು ಓದಬೇಕಾದ ಪರಿಸ್ಥಿತಿ ನಿರ್ಮಿಸಿದೆ. ಇದು ಅಂಬಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅವ್ಯವಸ್ಥೆ. ಸ್ವಚ್ಛ ಭಾರತ ಯೋಜನೆಯಡಿಯಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡಬೇಕಾದ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಕಟ್ಟಡದ ಮೊದಲ ಮಹಡಿಯಲ್ಲಿರುವ ಗ್ರಂಥಾಲಯದಲ್ಲಿ ಕಸಗಳನ್ನು ತುಂಬಿಸಿರುವುದಕ್ಕೆ ಸಾರ್ವಜನಿಕರಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿ ನೂರಾರು ಮನೆಗಳಿರುವ ಅಪಾರ್ಟ್ಮೆಂಟ್ ಕೂಡ ಇದೆ, 10 ಮನೆಗಳು ಕೂಡ ಇದೆ. ತ್ಯಾಜ್ಯಗಳ ಸಂಗ್ರಹದಿಂದ ಗಬ್ಬುನಾಥ ಪರಿಸರದಲ್ಲಿ ಹರಡಿದ್ದು ಸೊಳ್ಳೆಗಳ ಉತ್ಪತ್ತಿ ಕೇಂದ್ರವಾಗಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಕೂಡ ಎದುರಾಗಿದೆ. ಗ್ರಾಮ ಪಂಚಾಯತ್ ಅಂಗಳದಲ್ಲಿ ದೈವದ ಕ್ಷೇತ್ರವಿದ್ದು ದೈವದ ಕಾರ್ಯಗಳು ನಡೆಯುತ್ತಿರುತ್ತವೆ. ಈ ಕಸಗಳ ರಾಶಿಯಿಂದಾಗಿ ಇಡೀ ಕ್ಷೇತ್ರದ ಪಾವಿತ್ರ್ಯತೆಗೂ ಧಕ್ಕೆಯುಂಟಾಗಿದೆ. ಹೀಗಾಗಿ ಗ್ರಾಮ ಪಂಚಾಯತ್ ಕೂಡಲೇ ಈ ತ್ಯಾಜ್ಯಗಳನ್ನು ಇಲ್ಲಿಂದ ಸ್ಥಳಾಂತರಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಮ್ಮ ರೆಸಿಡೆನ್ಸಿಯ ಪಕ್ಕದಲ್ಲೇ ಪಂಚಾಯತ್ ಆಫೀಸ್ ಇದ್ದು ಅದರ ಪರಿಸರದಲ್ಲಿ ಎಲ್ಲ ಕಸಗಳನ್ನು ಹಾಕ್ತಾ ಇದ್ದಾರೆ. ಕಸಗಳನ್ನು ಎಲ್ಲ ಊರಿಂದ ಎಲ್ಲ ಕಸಗಳನ್ನು ತಂದುಬಿಟ್ಟು ಇಲ್ಲಿ ಶೇಖರಣೆ ಮಾಡ್ತಾ ಇದ್ದಾರೆ. ಮತ್ತು ಮೇಲ್ಗಡೆ ಗ್ರಂಥಾಲಯ ಅಂತೇಳಿ ಮಾಡಿದ್ದಾರೆ. ಗ್ರಂಥಾಲಯದಲ್ಲಿ ಎಲ್ಲ ಕಸಗಳನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ. ಅದರಿಂದಾಗಿ ಇಲ್ಲಿ ನಮಗೆ ತುಂಬ ಅದರದ್ದು ಸ್ಮೆಲ್ಲು ಬರ್ತಾ ಇರ್ತದೆ. ಮತ್ತು ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಅಂತ ಮಾಡಲಿಕ್ಕೇ ಸಾಧ್ಯ ಆಗೋದಿಲ್ಲ, ಅಷ್ಟು ಟ್ರಬಲ್ ಆಗ್ತದೆ. ನಮ್ಮ ಮನೆ ಪಕ್ಕದಲ್ಲೇ ಕೆಳಗಡೆ ಗ್ರಾಮ ಪಂಚಾಯತ್ ಆಫೀಸ್ ಇದೆ. ಅಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡಲಿಕ್ಕೆ ಎಲ್ಲ ಇಡೀ ಊರಿದೆಲ್ಲ ಕಸ ತಂದು ಇಲ್ಲಿ ಡಂಪ್ ಮಾಡಿ ಅದನ್ನು ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಆ ಕಸದಿಂದ ನಮ್ಮ ಈ ಪರಿಸರದಲ್ಲಿ ಎಲ್ಲ ಹಾನಿಕರ ಆಗ್ತದೆ. ಕಾರಣ ಏನಂದರೆ ಹುಳ, ಕಸ ಕಡ್ಡಿ ಅದೆಲ್ಲ ಮೇಲೆ ನಮ್ಮ ಇದರಿಂದ ಗಾಳಿಯಲ್ಲಿ ಬಂದು ನಮ್ಮ ಮಕ್ಕಳಿಗೆ ಅದಕ್ಕೆಲ್ಲ ತೊಂದರೆ ಆಗ್ತದೆ. ಅದರಿಂದ ನಮ್ಮ ದೇಹ ಕೂಡ ಹಾನಿಕರ. ಹಾಗಾಗಿ ಇಲ್ಲಿದ್ದ ತ್ಯಾಜ್ಯ ವ್ಯವಸ್ಥೆಯನ್ನು ಇಲ್ಲಿ ಮಾಡೋ ಬದಲು ಬೇರೆ ಎಲ್ಲಾದರೂ ಬೇರೆ ಪರಿಸರ ಇಲ್ಲದ ಜಾಗದಲ್ಲಿ ಅಂದರೆ ಒಂದು ಅರಣ್ಯ ಪ್ರದೇಶದಲ್ಲಿ ಮಾಡಿದರೆ ಒಳ್ಳೆಯದಿತ್ತು. ಹಾಗಾಗಿ ಇಲ್ಲಿಂದ ಒಂದು ತೆಗೆಸಿ ಅದನ್ನು ಬೇರೆ ಕಡೆ ಹಾಕೋದು ಅತಿ ಉತ್ತಮ. ಸೊ ನಮಗೆ ಇಲ್ಲಿ ಪಕ್ಕದಲ್ಲಿ ಈಗ ಕಸ ಎಲ್ಲ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಆ ಕಸದಿಂದ ಉಂಟಾಗೋ ಎಲ್ಲ ವಾಸನೆಗಳೆಲ್ಲ ನಮ್ಮ ಮನೆ ಡೈರೆಕ್ಟಾಗಿ ಬರ್ತದೆ. ನಮಗೆ ತುಂಬ ತೊಂದರೆಗಳೆಲ್ಲ ಆಗ್ತದೆ ಅದರಿಂದ. ಮತ್ತು ನಾನೊಬ್ಬ ಮೆಡಿಕಲ್ ಸ್ಟೂಡೆಂಟ್ ಆಗಿ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನಾವಿಲ್ಲಿ ಜನ ಆರೋಗ್ಯಕ್ಕಾಗಿ ಹೋರಾಡುವಾಗ ಇಲ್ಲಿ ಜನಗಳಿಗೆ ಹಾನಿ ಆಗ್ತದೆ. ಇಂಥ ಕಸ ಈ ತ್ಯಾಜ್ಯ ಅದರ ವಾಸನೆಯಿಂದ ಅಸ್ತಮ ಅಂತ ಅದೆಲ್ಲ ಹುಟ್ಟಲಿಕ್ಕೆ ಈಸಿಲಿ ಆಗ್ಬೋದು. ಈಗ ಮಕ್ಕಳೆಲ್ಲ ಇರ್ತೇವೆ, ಮಕ್ಕಳೆಲ್ಲ ಆಟ ಆಡುವ ಜಾಗ ಇದೆಲ್ಲ. ಆಗ ಆ ಮಕ್ಕಳಿಗೆ ಇದು ವಾಸನೆ ಬಂದಾಗ ಆ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಏನು ಹೇಳ್ತೇವೆ ನಾವು, ಅದಕ್ಕೆ ತುಂಬ ಹಾನಿ ಆಗ್ತದೆ. ಪ್ಲಸ್ ಇನ್ನೊಂದು ಏನಂದರೆ ಇಲ್ಲಿ ಆ ಹುಳಗಳು ಮತ್ತು ಆ ನುಸಿಗಳೆಲ್ಲ ಹುಟ್ಟಿ ಈ ಇಲ್ಲದೇ ಇದ್ದ ರೋಗಗಳನ್ನೆಲ್ಲ ತಂದು ಸುಮ್ಮನೆ ಒಂದು ಉಪದ್ರ ಅಂತ, ಅದನ್ನೆಲ್ಲ ಕಮ್ಮಿ ಮಾಡಬೇಕಂತ ನಾವು ಕೇಳಿಕೊಳ್ತೇವೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.